ಹಾಯ್ ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿರುವಂತಹ ರಾಜನ ಮನೆಯಲ್ಲಿ ಇದ್ದೇವೆ. ಈ ಮನೆ ಇರೋದು ನಮ್ಮ ಮಂಗಳೂರಿನ ಪಿಲಿಕುಲದಲ್ಲಿ. ಇದರ ಹೆಸರು ಗುತ್ತು ಮನೆ ಅಂತ. ಇಲ್ಲೇ ಒಂದು 5 ದಿನದ ಮುಂಚೆ ಶಿವರಾಜಕುಮಾರ್ ಹಾಗೆಯೇ ರಜನಿಕಾಂತ್ ಇವರ ಸಿನಿಮಾದ ಕೂಡ ಶೂಟಿಂಗ್ ಆಯ್ತಾ ಅಂತ ಹೇಳ್ತಾ ಇದ್ರು. ಬನ್ನಿ ಮನೆ ಹೇಗಿದೆ ಅಂತ ನೋಡಿ ಬರೋಣ. ನಮ್ಮ ಮಂಗಳೂರಿನ ಪಿಲಿಕುಲದಲ್ಲಿ ಈ ಗುತ್ತು ಮನೆ ಇದೆ. ಎಂಟ್ರಿಯಲ್ಲೇ ಟಿಕೆಟ್ ಕೌಂಟರ್ ಇದ್ದು ಇಲ್ಲಿಂದಲೇ ನಾವು ಟಿಕೆಟ್ ತಗೊಂಡ್ವಿ. ದೊಡ್ಡವರಿಗೆ 70 ರೂಪಾಯಿ, ಮಕ್ಕಳಿಗೆ 40 ರೂಪಾಯಿ. ಟಿಕೆಟ್ ಕೌಂಟರಿಂದ ಸುಮಾರು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ನಾವು ಗುತ್ತು ಮನೆಗೆ ತಲುಪಬಹುದು. ಇದೇ ಮನೆಯಲ್ಲೇ ಇತ್ತೀಚೆಗೆ ತೆರೆ ಕಂಡ ವಿಶ್ವವಿಖ್ಯಾತ ನಮ್ಮ ಹೆಮ್ಮೆಯ ಕನ್ನಡ ಚಲನಚಿತ್ರ ಕಾಂತಾರದಲ್ಲಿ ಈ ಮನೆಯನ್ನು ನಾವು ನೋಡಬಹುದು. ಹಾಗೆಯೇ ಇಲ್ಲಿ ಅನೇಕ ಸಿನಿಮಾಗಳು ಚಿತ್ರಿಸಲಾಗಿದೆ. ಈ ಮನೆಯು ನೋಡಲು ತುಂಬ ಸುಂದರವಾಗಿದೆ. ಇದನ್ನು ನೋಡಿದಾಗ ಇಲ್ಲಿ ಮೊದಲು ಯಾರೋ ವಾಸವಿದ್ದ ಹಾಗೆಯೇ ಭಾಸವಾಗುತ್ತೆ. ಯಾಕಂದರೆ ಈ ಮನೆಯ ವಾತಾವರಣ ಅಷ್ಟು ನೈಜವಾಗಿದ್ದು ಕೃತಕವೆನಿಸುವುದಿಲ್ಲ. ಈ ಹಿಂದೆ ನಮ್ಮ ಮಂಗಳೂರಿನ ಗುತ್ತು ಮನೆ ಯಾವ ರೀತಿ ಇತ್ತು, ಹಾಗೆಯೇ ಗುತ್ತಿನ ಮನೆಯಲ್ಲಿ ಹೇಗೆಲ್ಲ ಸಲಕರಣೆಗಳು ಹಾಗೂ ದೈವದೇವರ ಕೋಣೆಗಳು, ದೈವದೇವರ ಸಲಕರಣೆಗಳು, ಪಲ್ಲಕ್ಕಿ ಇದೆಲ್ಲನೂ ಇಲ್ಲಿ ಕಾಣಬಹುದು.
ಗೊತ್ತಿಲ್ಲ ಬಂಗಾರ. ಹಾಂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು.